ಹೋಟೆಲ್ ದಿ ಓಷನ್ ಪರ್ಲ್ ಹೊಸ ವರ್ಷದ ಸ್ವಾಗತಕ್ಕೆ ಡಿಸೆಂಬರ್ 31ರಂದು ಸಂಜೆ 7:30ಕ್ಕೆ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬೃಹತ್ ಪಾರ್ಟಿಯನ್ನು ಆಯೋಜಿಸಿದೆ. ಹೊಸ ವರ್ಷದ ಸ್ವಾಗತಕ್ಕಾಗಿ ಆಯೋಜಿಸಲಾದ ಈ ಪಾರ್ಟಿಯಲ್ಲಿ ಅಭೂತಪೂರ್ವವಾದ ಬಹುಮಾನಗಳನ್ನು ಗೆಲ್ಲುವ ಅಪೂರ್ವ ಅವಕಾಶಗಳನ್ನು ಕಲ್ಪಿಸಿದೆ. ಹೋಟೆಲ್ ದಿ ಓಷನ್ ಪರ್ಲ್ ಹೊಸ ವರ್ಷದ ಸ್ವಾಗತಕ್ಕೆ ಡಿಸೆಂಬರ್ 31ರಂದು ಸಂಜೆ 7:30ಕ್ಕೆ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬೃಹತ್ ಪಾರ್ಟಿಯನ್ನ ಆಯೋಜಿಸಿದೆ. ಹೊಸ ವರ್ಷದ ಸ್ವಾಗತಕ್ಕಾಗಿ ಆಯೋಜಿಸಲಾದ ಈ ಪಾರ್ಟಿಯಲ್ಲಿ ಅಭೂತಪೂರ್ವವಾದ ಬಹುಮಾನಗಳನ್ನು ಗೆಲ್ಲುವ ಅಪೂರ್ವ ಅವಕಾಶಗಳನ್ನು ಕಲ್ಪಿಸಿದೆ. ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಹಾಸ್ಯಗಾರ ಅಹಸಾನ್ ಕುರೇಶಿಯಾರವರ ಹಾಸ್ಯ ಪ್ರದರ್ಶನ, ಸಂಗೀತ ನಿರ್ದೇಶಕ ಹಾಗೂ ಹಾಡುಗಾರ ಪ್ರಕಾಶ್ ಮಹದೇವನ್ ಮತ್ತು ರೂಪಾ ಪ್ರಕಾಶ್ ರವರ ಹಾಡುಗಾರಿಕೆ, ಅರ್ಚನಾ ಮಹಾಜನ್ ಮತ್ತು ಹರೀಶ್ ಕುಮಾರ್ ರವರ ಬಾಲಿವುಡ್ ಮತ್ತು ಹಾಲಿವುಡ್ ಹಾಡುಗಳು, ಹೆಜ್ಜನಾದ ತಂಡದಿಂದ ಹಾಲಿವುಡ್ ಡ್ಯಾನ್ಸ್ ಪ್ರದರ್ಶನ ಹೊಸ ವರ್ಷದ ಪಾರ್ಟಿಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ರೆ, ರಿಯಾಸ್ ಇಂಡಿಯನ್ ರವರ ಮಿಮಿಕ್ರಿ ಹಾಗೂ ಅತಿಥಿ ಜೋಡಿಗಳಿಂದ ವಿಶೇಷ ಡಿಜೆ ಕಾರ್ಯಕ್ರಮದ ಸಂಭ್ರಮಾಚರಣೆಯೂ ನಡೆಯಲಿದೆ. ಇವೆಲ್ಲದರ ಜೊತೆಗೆ ಅನೇಕ ಗೇಮ್ಸ್ಗಳು ಹಾಗೂ ಪ್ರಖ್ಯಾತ ಆರ್ಜೆ ಸಾಹಿಲ್ ಜಾಹೀರ್ ಕಾರ್ಯಕ್ರಮವನ್ನ ನಿರೂಪಿಸಲಿದ್ದಾರೆ. राज तुम्हारा ताज तुम्हारा. ಈ ಬಾರಿಯ ನ್ಯೂ ಇಯರ್ ಪಾರ್ಟಿಯು ಹಿಂದೆಂದೂ ಕಾಣದ ಮನೋರಂಜನೆಯನ್ನ ನೀಡಲಿದೆ. ದಿ ಓಷನ್ ಪರ್ಲ್ನ ಮಾಸ್ಟರ್ ಚೆಫ್ ರವರಿಂದ ತಯಾರಿಸಲ್ಪಟ್ಟ ರುಚಿಕರವಾದ ಗಾಲಾ ಬಫೆ ಮತ್ತಷ್ಟು ಆನಂದವನ್ನ ನೀಡಲಿದೆ. ಇದರ ಜೊತೆಗೆ ಅದ್ಭುತ ಬಹುಮಾನಗಳನ್ನ ಗಳಿಸುವ ಅವಕಾಶಗಳನ್ನ ಒದಗಿಸಲಾಗುತ್ತಿದ್ದು, ಪ್ರಥಮ ಬಹುಮಾನವಾಗಿ ಡೈಮಂಡ್ ನೆಕ್ಲೆಸ್ ಸೆಟ್, ದ್ವಿತೀಯ ಬಹುಮಾನವಾಗಿ ಚಿನ್ನದ ನಾಣ್ಯ, ತೃತೀಯ ಬಹುಮಾನವಾಗಿ ಸ್ಪೈಸ್ ಜೆಟ್ ಡೊಮೆಸ್ಟಿಕ್ ಫ್ಲೈಟ್ ಟಿಕೆಟ್, ನಾಲ್ಕನೇ ಹಾಗೂ ಐದನೇ ಬಹುಮಾನವಾಗಿ ನವದೆಹಲಿ, ಹುಬ್ಬಳ್ಳಿ, ಉಡುಪಿಯ ಓಷನ್ ಪರ್ಲ್ನಲ್ಲಿ 1 ನೈಟ್ ಸ್ಟೇ ವಾಚರ್ ಅನ್ನ ಪಡೆಯಬಹುದು. ಈ ಮೂಲಕ ಈ ಬಾರಿಯ ನ್ಯೂ ಇಯರ್ ಪಾರ್ಟಿಯು ಹಲವು ರಾಕಿಂಗ್ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.